समृद्धिं कुरु सर्वदा तदेव लग्नं तदेवादारा बलं चन्द्रबलं तदेवाः विद्याबलं देवबलं देवा लक्ष्मीपदे तेन्द्रीखं स्मरामि ॐ ध्रुवाध्यो ध्रुवाः प्रतिमे ध्रुवा सपर्वता इमे ध्रुवपृष्ठो राजा विशामयं ध्रुवन्ते राजा वरुण ध्रुवं देवो ध्रुवस्पतेः ध्रुवन्त इन्द्रक्षाग्निक्ष राष्ट्रन्तारयतां ध्रुवं हिरण्यवर्णां हरिणीं सुवर्णरतसृजां चन्द्रां हिरण्मयी लक्ष्मीं जातवेदो महावः याम आवह जातवेदो लक्ष्मीः अनपगामिनीं यस्यां हिरण्यं विद्येयं यामश्वं पुरुषानहम् अश्वपूर्वां ततमध्यामस्ति नाथः प्रबोधिनीं श्रियं देवी मुखक्वये देवी दुषदां कांसोऽस्मितां हिरण्यप्राकारामार्द्रां जलन्तीं तृप्तां तर्पयन्तीं पद्मे स्थितां पद्मवर्णां तामिहोपक्वये श्रियम् चन्द्रां प्रभासां सा ज्वलन्तीं श्रियं लोके देवजुष्टामुदारां तां पद्मिनीं शरणमहं प्रपद्ये लक्ष्मीर्मीनश्चतां त्वां वृणे ध्रुवाध्यो ध्रुवाः पृथिवी ध्रुवा सपर्वता इमे ध्रुवमृष्टको राजा विशाभयं तदेव लग्नं तदिरन्तदेव ताराबलं चन्द्रबलं देवाः विद्याबलं देवबलदेवा लक्ष्मीपदे देवं स्मरामि
ಕೆಲಸಗಾರದಲ್ಲಿ ಯಾವುದೇ ವಿಘ್ನ ಇಲ್ಲದೆ ಕೆಲಸ ಮಾಡುವವರಿಗೂ ಮಾಡಿಸೋರಿಗೂ ಎಲ್ಲರಿಗೂ ಗ್ರಾಮಕ್ಕೆ ಒಳ್ಳೆದಾಗುವಾಗ ಯಾವ ಭಗವಂತ ನಡೆಸ್ಕೊಳ್ಬೇಕು ಅಂತ ಕುಲದೇವರಲ್ಲಿ ಗ್ರಾಮ ದೇವದೇವರು ಪ್ರಾರ್ಥನೆ ಮಾಡಿ ಕೊಡಿರಿ. ಧ್ರುವಭಾದ ಪ್ರಶಮನಂ ತ್ರಿಲೋಕೇಶ್ವರಿ
ಸೋಮನಾಥ ದೇವರನ್ನ ಮಹಾಗಣಪತಿನ ಸೋಮನಾಥ ದೇವರಿಗೆ ಬಂದಿದೆ ಅಂಚನೆ ಮೂರು ಮಾಡ್ಕೊಂಡು ನಮ್ಮ ಸಂದರ್ಭದಲ್ಲಿ ಪ್ರಾರ್ಥನೆ ಇನ್ನಿತ ನಮ್ಮ ತಂದೆ ಭಂಡಾರದ ಹೊಟ್ಟೆ ಅಟ್ನೇ ಅದಕ್ಕೆ ಮುಹೂರ್ತ ಬಂತ ಆ ಮುಹೂರ್ತ ಅಂದರೆ ಓಂಜಿ ಹೆಚ್ಚಳ ಪುಣ್ಯಕೀರ್ತಿ ಆ ಸೋಮನಾಥ ದೇವರಿಗೆಲ್ಲ ನಮ್ಮ ಈ ಸತ್ಯಲಿಲ್ಲ ಮಹಾಗಣಪತಿಯನ್ನು ದುಂಬುದಿಯೊಂದು ಅಂಚೆನೆ ಮಾಗನ ದೇವೇರು ಸೋಮನಾಥೆ ಗ್ರಾಮ ದೇವೇರು ದುರ್ಗ ಪರಮೇಶ್ವರಿ ತಲಪಾಡಿ ಅಕಲ್ನ ಮಾತ ಅಂಚೆನೆ ಕ್ಷೇತ್ರದ ಮೂವರು ದೇವರೇ ದುಂಬುದಿಯೊಂದು ಪ್ರಾರ್ಥನೆ ಎಕಡೆ ಎಂಕಲು ಅಲ್ಪ ನಡಿಟ್ಟು ಮಂತದ ಬೈದ ಇಂಥ ಮುಹೂರ್ತ ಇಂಥ ಎಡ್ಡೆಂಡು ಇದಕ್ಕೆ ಭಂಡಾರದ ಇಲ್ಲಿ ಆವಡದನೆ ಇಂಥ ದಿನ ಎಡ್ಡೆಂಡು ಪಂಡದು ದಿನ ಕೇಳಿನಾಗ ಸಮಯ ಎಲ್ಲ ಎಡ್ಡೆಂಡು ಬೊಕ್ಕ ಬೈಯಾಡು ಇನಿ 4 ಗಂಟೆಗೆ ಕೋರಿ ಉಂಟು ಐತಿನ ಹಿಡ್ದವರ ಕಾಂಡೆ ಎಂಕಲು ಮುಹೂರ್ತ ಮಂದ ಕೋರಿ ಉಂಟ ಆಯಿ ಬುಕ್ಕ ಒವ್ವೇ ಮುಹೂರ್ತ ಎಲ್ಲ ಮಣಿಪೇರ ಆಪುಜಿ ಬೊಕ್ಕ ಭಂಡಾರ ಇರ್ದು ಭಂಡಾರ ಜತ್ತದ ಬಕ್ಕ ಆಯಂಡು ಎಡ್ಡೆ ರೀತಿಡು ನಮ್ಮ ಈ ಭಂಡಾರದ ಇಲ್ಲಿ ಅಂಚಿನ ಗೋಪುರ ಇತರ ವಿಷಯ ಇಡೀ ಆವಡು ಒಂದು ಪಂಡದ ಮಾತೇರ್ಲ ಸಹಕಾರ ಮಾತೇರ್ನಲ ಆರ್ತಿ ಕೊಡ್ಲ ಮನಸ್ಸಿಡ್ಲ ಮಾತ ಕೊರಡು ಎಡ್ಡೆ ರೀತಿ ನಮ್ಮ ಕ್ಷೇತ್ರ ಬೆಳಗಡೆ ಎಂದು ಪಂಡದು ಎಂಕುಲೊಂಜಿ ಪ್ರಾರ್ಥನೆ. ನಮ್ಮ ಈ ಪುಣ್ಯಕ್ಷೇತ್ರದ ಭಂಡಾರ ಮನೆ ಕೆಲಸದ ಮೊದಲ ಕಾರ್ಯ ಅಂದರೆ ಪೂಜಾ ಕಾರ್ಯ ಇವತ್ತು ನೆರವೇರಿತು. ಬಹಳ ಚೆನ್ನಾಗಿ ನೆರವೇರಿತು, ಯಾವುದೇ ವಿಘ್ನಗಳಿಲ್ಲದೆ ನೆರವೇರಿತು. ಹಾಗೆ ದೈವದ ಸಂಪೂರ್ಣ ಕೃಪೆ ನಮ್ಮ ಮೇಲಿದ್ದು ಮುಂದಿನ ಎಲ್ಲ ಸಕಲ ಕಾರ್ಯಗಳು ಕೂಡ ಚೆನ್ನಾಗಿ ಇಲ್ಲಿ ಆಗಲಿ. ಹಾಗೆ ಎಲ್ಲರಿಗೂ ಕೂಡ ದೇವರು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಮಹಾಗಣಪತಿಯನ್ನು ಸ್ತುತಿಸುತ್ತಾ, ಸೋಮೇಶ್ವರನನ್ನು ಪ್ರಾರ್ಥಿಸುತ್ತಾ, ದುರ್ಗಾಪೇಶ್ವರನನ್ನು ನೆನಪಿಸುತ್ತಾ ಒಂದು ಶುಭ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಶುಭ ಕಾರ್ಯ ನಾವು ಎನಿಸಿದ ವಿಶೇಷವಾಗಿ ಏನು ನಿರ್ವಿಘ್ನಗಳಿಲ್ಲದೆ ಎಲ್ಲ ಕೆಲಸ ನೆರವೇರಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಕೆಲಸವನ್ನು ಮುಂದುವರಿಸುತ್ತೇವೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ನಮ್ಮ ಆಶೀರ್ವಾದ ಮತ್ತು ಅದನ್ನು ಕೇಳಿಕೊಳ್ಳುತ್ತೇನೆ. ನೀವು ಸಹಕರಿಸುವುದಾಗಿ ನಂಬುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ಕ್ಷೇತ್ರದ ಭಂಡಾರ ಮನೆಯ ಇವತ್ತು ಭೂಮಿ ಪೂಜೆ ಮಾಡಿ ಅಸ್ತಿವಾರ ಹಾಕಿದೆ. ಇದು ಅತಿ ಶೀಘ್ರವಾಗಿ ಈ ಕಾರ್ಯಕ್ರಮ ಭಂಡಾರ ಮನೆ ನಿರ್ಮಾಣ ಆಗಿ ಜಾತ್ರೆ ಒಳಗೆ ಇಲ್ಲಿ ಭಂಡಾರ ಬಂದು ನೆಲೆಸುವ ಹಾಗೆ ಆಗಲಿ ಅಂತ ನಾವು ಈ ಕ್ಷೇತ್ರದ ಅಧಿದೇವತೆಗಳಿಗೆ ವ್ಯಾಘ್ರಚಾಮುಂಡಿ, ಬಂಟ ಮತ್ತು ಕುಂಡತ್ತಾಯ ದೇವಗಳಿಗೆ ಪ್ರಾರ್ಥನೆ, ಪಿಲಿಚಾಮುಂಡಿಗೆ ಪ್ರಾರ್ಥನೆ, ಹಾಗೆ ಗ್ರಾಮದೇವರಾದ ದುರ್ಗಾ ಪರಮೇಶ್ವರಿಗೆ ಮತ್ತು ಸೀಮೆ ದೇವರಾದ ಸೋಮನಾಥನಿಗೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಅತಿ ಶೀಘ್ರವಾಗಿ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ.